ನೋಡಿ ಅಲರ್ಟಾಗಿ ನಿಂತಿದ್ದಾನೆ. ಇವತ್ತಿನ ವ್ಲಾಗ್ನ ಬಗ್ಗೆ ನನಗೆ ಎಣಿಸುವಾಗಲೇ ತುಂಬ ಖುಷಿ ಆಗ್ತಾ ಉಂಟು. ಯಾಕೆ ಹೇಳಿದರೆ ನಮ್ಮ ಅಂಕದಡ್ಕದ ತ್ಯಾವ್ದು ಹೀಗೆ ಕುಕ್ಕರಲ್ಲಿ ಬೇಯಿಸಿ ಮಾಡೋದು. ಹಾಗೆ ನಾನೀಗ ಕುಕ್ಕರಲ್ಲಿ ಅದನ್ನು ಬೇಯಿಸ್ತಾ ಇದ್ದೇನೆ. ಬೀಳುವುದಿಲ್ಲ, ಟೆನ್ಷನ್ ಇಲ್ಲ ಅಪುನೇನ ನೀರಿದ್ದು ಇಂಚನೆ. ಈಗ ಇದು ಕಾವಲಿಯಲ್ಲಿ ಹಾಕಿದ್ದೇನೆ ನೋಡಿ. ಸರಿ ಎಣ್ಣೆ ಸಹ ಎಲ್ಲ ಹಾಕುವ. ಆಕ್ಚುಲಿ ಇದು ಬೆಂದಿದೆ. ಹೇಗೆ ಬೇಯಿಸ್ತಾರೆ ಅಂತ 1.5 ಇಂಚ್ ಅವ್ರು ಕಟ್ ಮಾಡುವಾಗಲೇ ತಿಕ್ಕಿರ್ಬೇಕಾದ್ರೆ ಸಾಧಾರಣ ಒಂದು 2 ಸೆಂಟಿಮೀಟರ್ನಷ್ಟು ವೇಸ್ಟ್ ಆಗಿ ಹೋಗಿರ್ತದೆ ಅಂತ ನಾನು. ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ. ನಾನುಂಟಲ್ಲ ಇದನ್ನು ಹಾಗೆ ಇಟ್ಟಿದ್ದೆ ಆಯ್ತಾ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ. ಮತ್ತು ನೀವೆಲ್ಲರೂ ಕೂಡ ಕುಶಲ ಆರೋಗ್ಯ ಅಂತ ಭಾವಿಸ್ತಾ ಇದ್ದೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಎಂಜಿನೆ ಬಂಟಿದು ಫೈಟಿಂಗ್. ಓ, ಅಲ್ಲಿ ಒಂದು ನಾಯಿ ಉಂಟು ನೋಡಿ, ಅಲರ್ಟಾಗಿ ನಿಂತಿದ್ದಾನೆ. ಇವತ್ತಿನ ವ್ಲಾಗ್ನ ಬಗ್ಗೆ ನನಗೆ ಎಣಿಸುವಾಗಲೇ ತುಂಬ ಖುಷಿ ಆಗ್ತಾ ಉಂಟು. ಯಾಕೆ ಹೇಳಿದರೆ ನಮ್ಮ ಅಂಕದಡ್ಕದ ತ್ಯಾಂಪಣ್ಣನ ಕಲ್ತಪ್ಪ ಮಾಡ್ತಾ ಇದ್ದೇನೆ ನಾನು. ಅದು ಎಂತ ಗಮ್ಮತ್ ಹೇಳಿದರೆ, ನಮ್ಮ ಕೆಲಸದವ ಒಂದು ಹೇಳಿದ್ದು, ಅಂಕದಡ್ಕದ ತ್ಯಾಂಪಣ್ಣನ ಕಲ್ತಪ್ಪ ಉಂಟು ಇವತ್ತು ರಸ್ಸು ಅವ್ರನ್ನ ಅಂಗಡಿಗೂ ಅಂತ, ಹೋಟೆಲ್ಗೆ ರಸ್ಸು ಅಂತ ಹೇಳಿದಾಯ್ತಾ. ನನಗೆ ಕಲ್ತಪ್ಪ ಅಂದರೆ ಎಂತ ಇದು ನೋಡುವ ಅಂತ ಆಸೆ ಆಯಿತು. ಎಲ್ಲ ಸರ್ಚ್ ಮಾಡಿದೆ ಇದರಲ್ಲೆಲ್ಲ, ಯೂಟ್ಯೂಬ್ ವಿಡಿಯೋದಲ್ಲಿ. ಅವರಿಗೆಲ್ಲ ರೆಸಿಪಿಗೆ ಅದಕ್ಕೆ ಮಿಲಿಯನ್ಸ್ ಮೇಲೆ ವ್ಯೂಸ್ ಆಗಿದೆ ಅಂತ, ಕಲ್ತಪ್ಪ ರೆಸಿಪಿಗೆ. ಸೊ ಒಂದು ಯಾರ್ದೋ ಒಂದು ಮಲಯಾಳದಲ್ಲಿ ಬಂತು, ಭಯಂಕರ ಕಲ್ತಪ್ಪ ಫೇಮಸ್ ಅಂತ. ನನಗೆ ಆಗಲೇ ಗೊತ್ತಾದದು ಕಲ್ತಪ್ಪ ಅನ್ನುವಂತಹ ಒಂದು ನಮ್ಮ ತುಳುನಾಡಿನ ಟ್ರೆಡಿಷ್ನಲ್ ಫುಡ್ ಇಷ್ಟು ಫೇಮಸ್ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ. ನಾನು ತಿನ್ನಲೇ ಇಲ್ಲ ಇಷ್ಟವರೆಗೆ ಕಲ್ತಪ್ಪ. ಹಾಗೆ ನಾನು ಕಲ್ತಪ್ಪ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ತುಂಬ ಹೊತ್ತು ಅದಕ್ಕೋಸ್ಕರ ವಿಡಿಯೋ ಎಲ್ಲ ನೋಡಿ ಎಲ್ಲ ಆಯಿತು. ಮತ್ತು ನನ್ನ ಹಸ್ಬೆಂಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಂತ ಮಾರಿದ್ದೆ ಏನಾದರೂ ಕೊಡ್ತೀಯಾ ಇಲ್ವಾ ಇವತ್ತು ಅಂತ ಹೇಳಿ. ಹಾಗೆ ಈಗ ತ್ಯಾಂಪಣ್ಣನ ಕಲ್ತಪ್ಪ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ ನೋಡುವ ಹೇಗಾಗ್ತದೆ ಅಂತ ಹೇಳಿ. ನನಗೆ ಅದನ್ನು ಎಣಿಸಿಯೇ ಖುಷಿ ಆಗ್ತಾ ಉಂಟು. ಅದು ಎಷ್ಟು ಚಂದ ಗೊತ್ತು, ಇಷ್ಟು ತಿಕ್ಕಾಗಿ ಭಯಂಕರ ಚಂದ ಉಂಟು ಅದು. ಇನ್ನು ಟೇಸ್ಟ್ ಹೇಗಿರ್ಬೋದು ಅದರದ್ದಲ್ಲ. ಬನ್ನಿ ಹೋಗುವ, ಕಲ್ತಪ್ಪ ಮಾಡುವ ಇವತ್ತು. ಕಲ್ತಪ್ಪವನ್ನು ಉಂಟಲ್ಲ 2 ನಮೂನೆಯಲ್ಲಿ ಮಾಡ್ತಾರೆ. ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡ್ತಾರೆ, ಮತ್ತೊಂದು ವಿಡಿಯೋದಲ್ಲಿ ನಾನು ನೋಡಿದ್ದು ಹೀಗೆ ಕುಕ್ಕರಲ್ಲಿ ಬೇಯಿಸಿ ಮಾಡೋದು. ಹಾಗೆ ನಾನೀಗ ಕುಕ್ಕರಲ್ಲಿ ಅದನ್ನು ಬೇಯಿಸ್ತಾ ಇದ್ದೇನೆ. ಅದರದ್ದು ಇಂಗ್ರೀಡಿಯೆಂಟ್ ಎಲ್ಲ ಸೇಮ್ ಇದೆ, ನಮ್ಮ ನೀರು ದೋಸೆ ಇಂಗ್ರೀಡಿಯೆಂಟೇ. ಅದಕ್ಕೆ ಒಂದು ಬೆಲ್ಲ ಹಾಕಿದರೆ ಆಯಿತು, ಮತ್ತು ನೀರುಳ್ಳಿ ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕೆ ಉಂಟು. ಬ್ಯೂಟಿಫುಲ್ ನೀರು ದೋಸೆ. ಬಂಟಿಗೆ ಸರಾಗಿ ರೆಡಿ ಆಗ್ತಾ ಉಂಟು. ಹಾಗೆ ಇಲ್ಲಿ ನೋಡಿ, ಕುಕ್ಕರಲ್ಲಿ ಕಲ್ತಪ್ಪ ಬೆಂದು ರೆಡಿಯಾಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂತ ನೋಡುವ. ಸೊ ನೋಡುವ ಈಗ ಇದನ್ನು ಹೇಗೆಲ್ಲ ತೆಗೆಯೋದು ಅಂತ. ಇದನ್ನು ಹೀಗೆ ನೋಡಿ, ಒಂದು ಚಾಕುವಿನಿಂದ ಬದಿಯೆಲ್ಲ ಬಿಡಿಸ್ಬೇಕಂತೆ. ಇದನ್ನು ಹೀಗೆ ಅಂತೆ ಹಾಕುವಾಗ ಬೀಳುವುದಿಲ್ಲ. ಓ, तुमसे ना हो पाएगा. ಓ ಕಲ್ತಪ್ಪ. ಇನ್ನು ಸ್ವಲ್ಪ ಬೇಯಬೇಕಿತ್ತ ಅಂತ. ಕಲ್ತಪ್ಪ ಲಗಡಿ ಬೂನು. ಇದು ಪಾತ್ರೆ ನೋಡಿ ಹೇಗಾಗಿದೆ ಅಂತ. ಅವರು ಪಾತ್ರೆ ತೋರಿಸೋದೇ ಇಲ್ಲ ಮಾರೆ, ಪಾತ್ರೆ ಕರೆಂಚಿ ಹೋಗಿದೆ. ಇದು ತೊಳಿಲಿಕ್ಕೆ ಇನ್ನು ಭಾರಿ ಭಂಗ ಉಂಟು ನನಗೆ. ಕಲ್ತಪ್ಪಾಗಿದೆ. ಒಮ್ಮ ಇಟ್ಟು ವಿಡಿಯೋ ಪೂರ ಕುಕ್ಕರ್ ಮಂತ್ ಸೋಜ ಒಂದು ಇಟ್ಟಿರು. ಟೆನ್ಷನ್ ಇಲ್ಲ ಅಪುನೇನ ನೀರಿದ್ದು ಇಂಚನೆ.
ಇವರು ನೋಡಿ ಬಾಣಲೆಯಲ್ಲಿ ಮಾಡೋದು. ನಾನು ಸಹ ಗ್ರಹಿಸಿದ ಹಾಗೆ ಬಾಣಲೆಯಲ್ಲಿ ಅಂತ. ಮತ್ತು ಕೆಲವರೆಲ್ಲ ಕುಕ್ಕರಲ್ಲೆಲ್ಲ ಮಾಡ್ತಾಯಿದ್ರು. ಭಾರಿ ಚಂದ ಆಗ್ತದಂತೆ. ಹಾಗೆ ನಾನು ಪ್ರಯೋಗ ಮಾಡಿದೊಂದು. ಇಷ್ಟವರೆಗೆ ನಾನು ಸಹ ಮಾಡಲಿಲ್ಲ. ನೆಂಚಿನು ಇದರ ಇನ್ನೊಂದು ಸೈಡ್ ಹೇಗುಂಟು ನೋಡುವ. నేను కావాలిడ్చు బిసి అంపునే खत्म बाय बाय टाटा गुड बाय गया ಉಂಟಲ್ಲ ಕಾವಲಿ ಅಲ್ಲಿ ಹಾಕಿ ಒಮ್ಮೆ ಬಿಸಿ ಮಾಡ್ತೇನೆ. ಸರಿಯಾಗಲಿ ಹಾಗೆ ಆದರೆ ಸಹ ಇದರಲ್ಲಿ ಹೀಗೆ ಆಗ್ತದೆ. ಬೇಯಿ ಚಂದ ಮಾಡಿ ಇದನ್ನು ತೊಳಿಲಿಕ್ಕೆ ವಿಡಿಯೋ ಮಾಡಿ ತೋರಿಸಿದವರನ್ನೇ ಕರಿಬೇಕಂತ. ಯಾಂಪಣ್ಣನ ಕಲ್ತಪ್ಪದ ಕತೆ ನೋಡಿ ಅಂತ ಆಯ್ತು. ಇಲ್ಲಿ ಇನ್ನೂ ಸಹ ನೋಡಿ ಹಿಟ್ಟುಂಟು. ಇದನ್ನು ಕಾವಲಿಯಲ್ಲೇ ಮಾಡುವ ನೋಡಿ. ಅದಕ್ಕೆ ಬೇಕಾದ ಈ ಮಿಕ್ಸ್ಚರ್ಸ್ ಉಂಟು. ಸೊ ಕಾವಲಿಯಲ್ಲಿಯೇ ಹುಯ್ದು ನೋಡುವ. ಕಾವಲಿಯಲ್ಲಿ ಮಾಡಿದಂತಹ ಕಲ್ತ ಇದರ ಅವಸ್ಥೆ ಇದೆ ಅಂತ ಹೀಗೆ ಕಲ್ತಪ್ಪ, ದ ಫೇಮಸ್ ಮಂಗಳೂರು ಕಲ್ತಪ್ಪ. ಈಗ ಇದು ಕಾವಲಿಯಲ್ಲಿ ಹಾಕಿದ್ದೇನೆ ನೋಡಿ. ಸರಿ ಎಣ್ಣೆ ಸಹ ಎಲ್ಲ ಹಾಕುವ. ಭಾರಿ ಸುಲಭ ಅಂತ ಎಣಿಸಿದ್ದು ಅಂತ ಫ್ರೆಂಡ್ಸ್. ಈಗ ನೋಡಿದ್ದು ಕಾವಲಿಯಲ್ಲಿ ಮಾಡಿದಂತಹ ಕಲ್ತಪ್ಪ ಭಾರಿ ಚಂದ ಕಾಣ್ತಾ ಉಂಟು. ಹಸ್ಬೆಂಡ್ ಇದಕ್ಕೊಂದು ಹೊಸ ಹೆಸರು ಇಟ್ಟಿದ್ದಾರೆ, ಲದ್ದಿ ಅಂತೆ. ಇದು ಈಗ ಎಬ್ಬಿಸುದು ಹೇಗೆ ಅಂತ ಇದರಲ್ಲಿ ಎಲ್ಲ ಫುಲ್ ನೋಡಿ ಅಂಟಿಕೊಂಡು ಹೋಗಿದೆ. ನನಗೆ ನೋಡಿ ಬ್ಯಾಕಪ್ ಉಂಟು. ಎಲ್ಲ ನೀರು ದೋಸೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಗಮ್ಮತ್ ಎಂತ ಗೊತ್ತುಂಟಾ, ಇವತ್ತೊಂದು ಫಂಕ್ಷನ್ಗೆ ಸಹ ಹೋಗ್ಲಿಕ್ಕೆ ಇತ್ತು. ನಾನು ಹಾಗೆ ಹಸ್ಬೆಂಡ್ ಹತ್ರ ಕೇಳಿದೆ, ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟಾ ಇಲ್ಲ ಅಂತ ಕರೆಕ್ಟ್ ಹೇಳಬೇಕು ನನಗೆ. ಯಾಕೆಂದರೆ ಹೋಗ್ಲಿಕ್ಕಿದ್ರೆ ಕಲ್ತಪ್ಪ ಮಾಡೋದಿಲ್ಲ ಅಂದರೆ ಅದು ಒಳ್ಳೆ ರುಚಿ ಆಗ್ತದಲ್ಲ. ಮತ್ತು ಸುಮ್ಮನೆ ಫಂಕ್ಷನಿಗೆ ಹೋಗಿ ಊಟ ಮಾಡೋದು ವೇಸ್ಟ್ ಅಲ್ಲ, ಇಲ್ಲಿಯೇ ಗಮ್ಮತ್ತು ತಿಂದು. ಅದಕ್ಕೆ ಹೋಗ್ಲಿಕ್ಕಿದ್ರೆ ನಾನು ನೀರು ದೋಸೆ ಮಾಡ್ತೇನೆ, ಇಲ್ಲದಿದ್ದರೆ ಮಾತ್ರ ಮಾಡ್ತೇನೆ ಅಂತ ಹೇಳಿದೆ. ಅಂದರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಇದು ಪರ್ಫೆಕ್ಟ್ ಆಗ್ತದೆ ಫಸ್ಟಿಗೆ ಅಂತ ಹೇಳಿ. ಮತ್ತೆ ನೋಡಿದ್ರೆ ಈಗ ಕತೆ ಹೀಗೆ. ಮತ್ತು ನನಗೆ ಮೊನ್ನೆದು ಡೋಕ್ಲಾದ್ ನನಗೆ ಮರ್ತೋಗ್ಲಿಲ್ಲ. ಹಾಗೆ ನಾನು ಒಂದು ಬ್ಯಾಕಪ್ ಇನ್ನು ಯಾವಾಗ ಸಹ ಇಟ್ಟುಕೊಳ್ತೇನೆ, ಫಸ್ಟ್ ಟೈಮ್ ಯಾವುದು ಮಾಡಿದರೆ ಸಹ. ಹಾಗೆ ನೀರು ದೋಸೆ ಒಂದು ಮಾಡಿಕೊಂಡೆ. ಹಾಗೆಲ್ಲ ಆಗಿದೆ ಅವಸ್ಥೆ ಇಲ್ಲಿ. ಆ್ಯಕ್ಚುಲಿ ಇದು ಬೆಂದಿದೆ, ಬೇಯದೆಲ್ಲ ಚಂದ ಬೆಂದಿದೆ. ಮತ್ತು ಅವರ ಜೇನುಗೂಡೆಲ್ಲ ಯಾಕೆ ಇದರಲ್ಲಿ ಬರಲಿಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ಉಂಟಲ್ಲ ಎಲ್ಲ ಮಾಡಿ ಆದಮೇಲೆ ಲಾಸ್ಟಿಗೆ ತೋರಿಸ್ತಾರೆ ಪಾತ್ರೆ ಎಲ್ಲ ಸ್ವಲ್ಪ ಕರಂಚಿತದೆ ಅಂತ. ನಾವು ಲಾಸ್ಟ್ವರೆಗೆ ನೋಡುವುದಿಲ್ಲಲ್ಲ. ಅಡಿಯಿಂದ ಕೆತ್ತಿ ತೆಗೆಯುವುದಂತೆ ಅವರು. ಈಗ ಈ ಪೋರ್ಷನ್ ಉಂಟಲ್ಲ ಇದು ಕರ್ಕುರಾಗಿರ್ತದಂತೆ, ಅದನ್ನು ಹೀಗೆ ಅವರು ಕೆತ್ತಿ ತೆಗಿತಾರಂತೆ. ಅಷ್ಟು ದಪ್ಪಕ್ಕೆ ವೇಸ್ಟ್ ಆಗ್ತದೆ ಅಂತೆಲ್ಲ ಮತ್ತೆ ಲಾಸ್ಟ್ಗೆ ಮೆಲ್ಲ ಹೇಳ್ತಾರೆ. ಅಂದರೆ ನನ್ನ ಲೆಕ್ಕದಲ್ಲಿ ನಾನು ಹೊಯ್ದದ್ದು ಎತ್ತೇಳುವಲ್ಲ, ಇಷ್ಟೇ ತೇಳುವಲ್ಲ, ಇದೆಲ್ಲ ವೇಸ್ಟೇ ಆಗಬೇಕಿತ್ತು. ಒಂದು ಕಲ್ತಪ್ಪದ ರುಚಿ ಹೇಗೆ ಉಂಟು ನೋಡುವ. ಇದು ಬಿಚಿ ಬಿಚಿ ಆಗಿದೆ, ಕಾವಲಿಯಲ್ಲಿ ಇದ್ದದ್ದು ಹಾಗೆ ಉಂಟು. ರುಚಿ ಮಾತ್ರ ಸಖತ್ತಾಯ್ತಾ, ಭಾರಿ ಖುಷಿ ಆಗ್ತದೆ. ಅದನ್ನು ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡ್ಬೇಕಂತ ನಾನು. ಒಳ್ಳೆ ಟೇಸ್ಟ್ ಬರಲಿಕ್ಕೆ ಭಾರಿ ರುಚಿಯಾಗಿದೆ. ಎಣ್ಣೆ, ತೆಂಗಿನಕಾಯಿ, ಬೆಲ್ಲ, ನೀರುಳ್ಳಿ ಇದರ ಕಾಂಬಿನೇಷನ್ ಉಂಟಲ್ಲ ಅದ್ಭುತ ಆಯ್ತಾ, ಟೇಸ್ಟ್ ಉಂಟು. ಬಟ್ ನೀವು ಮಾಡಲಿಕ್ಕೆ ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ ಸಕ್ಸಸ್ ಆಗ್ತದ ನಿಜವಾಗಿ ಸಹ ಅಂತ ಹೇಳಿ. ಫೈನಲಿ ನೋಡಿ ಹೀಗೆ ಕಟ್ ಮಾಡಿ ಹಾಕೋದ್ರಲ್ಲಿ ಸಕ್ಸಸ್ ಆದೆ. ತಿರುಗಿಸಿ ಹಾಕಿದ್ದೇನೆ ಈಗ, ಬಟ್ ತಿರುಗಿಸಿ ಹಾಕಿದ್ದೇನೆ ನೋಡಿ. ಎಂತ ಗೊತ್ತುಂಟು, ಅವರ ವಿಡಿಯೋದಲ್ಲಿ ತೋರಿಸ್ತಾರಲ್ಲ ಅದು ಇಷ್ಟು ತಿಕ್ಕಿರ್ತದೆ ಅಂತ, 1 ಇಂಚು 1.5 ಇಂಚಿನಷ್ಟು ತಿಕ್ಕಿರ್ತದೆ ಅಲ್ಲ. ಅದು ಹೇಗೆ ಬೇಯಿಸ್ತಾರೆ ಅಂತ. 1.5 ಇಂಚ್ ಅವ್ರು ಕಟ್ ಮಾಡುವಾಗಲೇ ತಿಕ್ಕಿರ್ಬೇಕಾದ್ರೆ ಸಾಧಾರಣ ಒಂದು 2 ಸೆಂಟಿಮೀಟರ್ನಷ್ಟು ವೇಸ್ಟ್ ಆಗಿ ಹೋಗಿರ್ತದೆ ಅಂತ ನಂಗೆ ಅನ್ನಿಸ್ತದೆ ಈಗ. ಅಲ್ಲ, ನನಗೆ ಗೊತ್ತಿರಲಿಲ್ಲ ಇದು ಹೀಗೆ ಅಂತ ಹೇಳಿ. ಭಯಂಕರ. ಅವರು ಎಷ್ಟು ಪೀಸ್ ಅದರ ಅಡಿಯಿಂದ ಕರೆಂಚಿದಂತ ತೆಗಿದ್ದಾರೆ ಅಂತ ಯಾರು ಸಹ ವಿಡಿಯೋದಲ್ಲಿ ತೋರಿಸೋದಿಲ್ಲ ಆಯ್ತಾ. ಎಲ್ಲ ಭಾರಿ ಹುಷಾರಿದ್ದಾರೆ ಮಂಗ ಮಾಡಲಿಕ್ಕೆ. ಅಲ್ಲ, ನಾನೊಂದು ಬ್ಯಾಕಪ್ ಇಟ್ಕೊಂಡ್ರ ಕಾರಣ ಆಯ್ತಲ್ಲ ನೀರು ದೋಸೆಗೆ.
ಇಲ್ಲದ್ರೆ ಉಪವಾಸ ಹೋಗ್ಬೇಕಿತ್ತು ಇವತ್ತು. ಕಾವಲಿಯಲ್ಲಿ ಮಾಡಿದ್ದು ಎಷ್ಟಿತ್ತು ನೋಡಿದ್ರ, ನನ್ನ ಲೆಕ್ಕದಲ್ಲಿ ಉಂಟಲ್ಲ ಇಷ್ಟು ದಪ್ಪದ್ದು ಲೇಯರೇ ವೇಸ್ಟ್ ಆಗಿ ಹೋಗ್ತದೆ ಕಾಣ್ತದೆ ಕುಕ್ಕರಲ್ಲಿ ಮಾಡುವಾಗ. ಅಲ್ಲ, ಈಗ ನಮಗೆ ಯೂಟ್ಯೂಬಲ್ಲಿ ಎಲ್ಲ ತೋರಿಸ್ತಾರಲ್ಲ ಇದನ್ನೆಲ್ಲ ಮಾಡಿದ್ದು ಮಾತ್ರ ತೋರಿಸ್ತಾರೆ. ಅವರ ಹತ್ರ ಒಂದು ನನ್ನ ವಿನಂತಿ ಅಂತ ಹೇಳಿದರೆ, ಮಾಡಿ ಆದಮೇಲೆ ಅದರ ಪಾತ್ರೆ ಯಾರು ತೊಳೆಯೋದು ಅಂತ. ಪಾತ್ರೆ ಯಾರು ತೊಳೆಯೋದು, ಹೇಗೆ ತೊಳೆಯೋದು ಅದನ್ನು? ನನಗೆ ಇಷ್ಟು ಸ್ವಲ್ಪ ಮಾಡಲಿಕ್ಕೆ ಹೋಗಿ ಹಾಗೆ ಆಯಿತು. ಒಂದು ಮಾಡಲಿಕ್ಕೆ ಹೋಗಿಯೇ ಮತ್ತೆಂತ ಹೇಳಿದರೆ ಉಂಟಲ್ಲ, ನನಗೆ ಈಗ ತಲೆ ಬಿಸಿ ಅದೇ ಆ ಪಾತ್ರೆ ತೊಳೆಯೋದು ಹೇಗೆ ಅಂದರೆ, ತಿನ್ನೋದೆಲ್ಲ ಅಲ್ಲಿ ವೇಸ್ಟ್ ಆಗ್ತದೆ. ನಮಗೆ ತಿಂದ ಖುಷಿ ಸಹ ಇಲ್ಲ, ಎಂತ ಸಹ ಇಲ್ಲ. ಮತ್ತು ಇನ್ನೊಂದೆಂತ ಹೇಳಿ ಅದಕ್ಕೆ ಸಿಕ್ಕಾಬಟ್ಟೆ ಎಣ್ಣೆ ಸಹ ಹಾಕಬೇಕಂತ. ಆಮೇಲೆ ಪರಿಮಳ ಎಲ್ಲ ಒಳ್ಳೆ ಬರ್ತದೆ, ಘಮ ಘಮ ಪರಿಮಳ ಬರ್ತದೆ. ಬಟ್ ತಿನ್ನಲಿಕ್ಕೆ ಉಂಟಲ್ಲ, ಎಷ್ಟು ಸಣ್ಣ ಪೀಸ್ ಬಾಯಿಗಿಡುವಾಗ ನಮಗೆ ಒಂಥರ ಸೆನ್ಸೇಷನ್ ಆಗ್ತದೆ ಅಂತ. ಅಂದರೆ ನಮಗೆ ನೋಡಿ ಬೆಳಿಗ್ಗಿನ ಹೊತ್ತಿಗಿಂತ ತಿಂದು ಅಭ್ಯಾಸ ಇಲ್ಲಲ್ಲ. ಸೊ ಅಭ್ಯಾಸ ಇಲ್ಲದವರಿಗೆ ಇದು ಬ್ರೇಕ್ಫಾಸ್ಟಿಗೆ ಹೇಳಿದಂತಹ ಒಂದು ಐಟಮ್ ಅಲ್ಲ. ಮತ್ತು ನನಗೆ ಗೊತ್ತಿಲ್ಲ ಇದನ್ನು ಯಾವಾಗ ಒಂದು 3 ಗಂಟೆ ಹೊತ್ತಿಗೆ ಚಾದೊಟ್ಟಿಗೆ ತಿಂತಾರ ಹೇಗೆ ಗೊತ್ತಿಲ್ಲ. ಬಟ್ ಒಳ್ಳೆಯದಾಗುದು. ನನಗೆ ಫುಲ್ ಒಂದು ನಿದ್ರೆ ಹಾಗೆ ಬರ್ತಾ ಉಂಟು, ತೂಕಡಿಸಿದ ಹಾಗೆ ಆಗ್ತಾ ಉಂಟು. ಎಷ್ಟು ತಿಂದಿದ್ದೇನೆ ನೋಡಿದ್ರಲ್ಲ ನೀವೇ, ನಾನು ಎಷ್ಟು ಮಾಡಿದ್ದೆ. ನಾನು ನೀರು ದೋಸೆ ಸಹ ತಿನ್ನಲಿಲ್ಲ, ಅದನ್ನೇ ಟೇಸ್ಟ್ ಮಾಡಿದ್ದು. 2 ಪೀಸ್ ಅದರದ್ದು ಟೇಸ್ಟ್ ಮಾಡಿದೆ. ಒಂದು 4 ನೀರು ದೋಸೆ ತಿಂದ ಹಾಗೆ ಆಗಿರ್ಬೋದು ನನ್ನ ಲೆಕ್ಕದಲ್ಲಿ. ಹೇಳೋದು ಮಾತ್ರ 2 ನೀರು ದೋಸೆ, ಇದು 2 ಪೀಸ್ ಅಂತ. ಹಾಗೆ ಎಲ್ಲ ಹೌದು, ಪಾತ್ರೆ ತೊಳೆಯೋದು ಯಾರು ಅಂತ ಈಗ. ಮತ್ತು ಬೇರೆ 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 ರೀತಿಯಲ್ಲಿ ಮಾಡ್ತಾರೆ ಅಂತ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಲ್ಲ ಇಟ್ಟು ಮಾಡ್ತಾರೆ. ಎಂಥದಪ್ಪ, ಅಂತೂ ಅದರಲ್ಲಿ ವೇಸ್ಟೇಜ್ ತುಂಬ ಬರ್ತಾರೆ. ಅದನ್ನೊಂದು ಫ್ರ್ಯಾಂಕ್ ಆಗಿ ತೋರಿಸುವುದಿಲ್ಲ. ಮತ್ತು ಪಾತ್ರೆ ತೊಳೆಯೋದನ್ನೊಂದು ಫ್ರ್ಯಾಂಕ್ ಆಗಿ ಯಾರು ಸಹ ತೋರಿಸುವುದಿಲ್ಲ. ಅದೇ ಎಡವಟ್ಟಾಗೋದು. ಓಯ ವೆಂಚಿನ ಸೌಂಡ್ ಅಂಪುಣ ಇವರನ್ನು ನೋಡಿ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ. ನಾನುಂಟಲ್ಲ ಇದನ್ನು ಹಾಗೆ ಇಟ್ಟಿದ್ದೆ ಆಯ್ತಾ. ಎಂತ ಮಾಡುದು ಈಗ ಇವರು ಕೂತ್ಕೊಂಡು ಕೆರಸ್ಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ. ಒಂದು ಕಲ್ತಪ್ಪ ಮಾಡುವವರು ಹೀಗೆ ಸಹ ಅನ್ಯಾಯ ಮಾಡುದು ಅಂತ ಅದೇ ಬೇಜಾರಾಗೋದು. ಈ ನಮೂನೆ ಅದೇ ಈ ನಮೂನೆ ಒಂದು ಕರೆಂಚು ಉಂದಂಡ ಫಸ್ಟಿಗೆ ಪಂಡರಾಪ್ರಿಯ ಪಾತ್ರೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇದು ಕಾಷನ ಡಿಸ್ಕ್ಲೇಮರ. ಇವರ ಮುಖ ನೋಡಿ, ಅದು ಮುಖ ತೋರಿಸಿ ಒಮ್ಮೆಯವರಿಗೆ. ಅಯ್ಯೋ ದೇವರೇ, ಏನು ಮುಳಾನಿ ಒಂದು ವೀಡಿಯೋ ಅಟ್ಟು ಬಣ್ಣ ಏನಟ 10 ಲೀಟರ್ ಕುಕ್ಕರ್ ಉಂಡು, 3 ಲೀಟರ್ ಉಂಡು, 4 ಲೀಟರ್ ಉಂಡು, ಒಂಜಿ ಕುಕ್ಕರ್ಲ ಕಡಿ ಬಂದು ಎನ್ನವೇ ಕಣ್ಣಿ ಹೆಂಗೆ ಕಾಪುಣ ಅಂತ ಇಂದು ಏನು ಎಂಚು ಹಾಪುಣು ಅಂತ ನಡ ಸಾಧ್ಯ ಉಂಡೆ ಏನು ಗೆಪ್ಪರೆ. ಇವರ ತಲೆಯ ಹಾಗೆ ಆಗಿದೆ ನೋಡಿ, ಅಲ್ಲಿ ಬಿಳಿ ಅಲ್ಲಿ ಕಪ್ಪು. ಎಂತ ನಿಮ್ಮದೇನಾದರೂ ಫೀಡ್ಬ್ಯಾಕ್ ಉಂಟಾ? ಕಲ್ತಪ್ಪದ ಬಗ್ಗೆ ನಿಮ್ಮದು ಫೀಡ್ಬ್ಯಾಕ್ ಉಂಟಾ ಏನಾದರೂ? ಎಂತಪ್ಪ ಕಲ್ತಪ್ಪ ಎಂತ ಬೇಗ ಹೇಳಿ, ವ್ಯೂವರ್ಸ್ ಕಾಯ್ತಾ ಇದ್ದಾರೆ. ಕಲ್ತಪ್ಪ ಇನ್ನು ಮಾಡುವನ, ಇನ್ನೊಮ್ಮೆ ಮಾಡುವನಾ? ನೀವೇ ಮಾಡಿ, ನೀವು ಎಕ್ಸ್ಪರ್ಟ್ ಅಲ್ಲ. ಮತ್ತೆ ಬೈಲಿಕ್ಕೆ ನನಗೆ ಸುಲಭ ಆಗ್ತದೆ. ನಾನು ಹೇಳಿಲ್ವ ಅಂತ. ಭಾರಿ ಕಷ್ಟ ಉಂಟು. ನೀರಲ್ಲಿ ಹಾಕಿಡ್ತೇನೆ ಆಯ್ತಾ, ಹೋಗುದಿಲ್ಲ. ಎಂತ ಗೊತ್ತುಂಟ, ವಾಟ್ಸಪ್ಪಲ್ಲಿ ಎಲ್ಲ ಇತ್ತು ಮಾರ್ಚ್ 2ರಿಂದ ಗುಡುಗು ಸಹಿತ ಜೋರು ಮಳೆ ಅಂತ ಹೇಳಿ. ಅದಕ್ಕೆ ನಾವು ಉಂಟಲ್ಲ ಸ್ವಲ್ಪ ಬಿಸಿಲಾಗಬೇಕಿತ್ತು ಅಡಿಗೆಗೆ, ಆದರೆ ಸಹ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನೇ ಹೇಳಿದೆ ಅದನ್ನೆಲ್ಲ ತುಂಬಿಸಿಡುವ ಅಂತ. ಮತ್ತೆ ನೋಡಿದರೆ ಈಗ ಮಳೆ ಸಹ ಇಲ್ಲ, ಎಂತ ಸಹ ನೋಡಿ. ಮಳೆಯ ಕುರು ಹಾಗೆ ನೋಡಿ ಅಂತ ಭೂಮಿ ಬಿಸಿಯಾಗಿದೆ ಅಂತ. ಪಾತೆ ಎಲ್ಲ ಬಂದದ್ದು, ಅದು ಮಳೆಗಾಲದಲ್ಲಿ ಬರುವ ಪಾತೆ ಎಲ್ಲ ನೋಡಿ ಫುಲ್ಲು. ಬಂಟಿಗೆ ಭಯ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. Stay happy, healthy and fit. Jai Shri Ram.